ಸ್ಯಾಂಡಲ್ವುಡ್ ನಲ್ಲಿ ಡಬ್ಬಿಂಗ್ ಕೂಗು ಕೇಳಿ ಬರ್ತಾ ಇದ್ದು ಪರ ವಿರೋಧ ಚರ್ಚೆಗಳು ನಡೀತಾ ಇರೋದು ನಿಮ್ಗೆ ಗೊತ್ತೇ ಇದೆ. ಈ ಮಧ್ಯೆ ಕೋಸ್ಟಲ್ ವುಡ್ಗೂ ಡಬ್ಬಿಂಗ್ ನ ಗಾಳಿ ಬೀಸಿದೆ ಅನ್ನೋ ಸಂಗತಿ ನಿಮ್ಗೆ ಗೊತ್ತಿದ್ಯಾ? ಜೊತೆಗೆ ಈ ಡಬ್ಬಿಂಗ್ ನಿಂದ ತುಳು ಚಿತ್ರಗಳಿಗಾಗುವ ಲಾಭ ನಷ್ಟಗಳ ಲೆಕ್ಕಾಚಾರದ ಬಗ್ಗೆ ನಿಮ್ಗೆ ಅರಿವಿದೆಯಾ? ಆಗಸ್ಟ್ 14, 2015ರಲ್ಲಿ ತೆರೆಕಂಡ ಉಪ್ಪಿಟ್ಟು ಚಿತ್ರವನ್ನು ತುಳುವಿಗೆ ಡಬ್ಬಿಂಗ್ ಮಾಡೋ ಬಗ್ಗೆ ಮಾತುಕತೆ ನಡೆದಿತ್ತು. ಈ ಬಗ್ಗೆ ತುಳುನಾಡಿನ ಗಲ್ಲಿ ಗಲ್ಲಿಗಳಲ್ಲೂ ಪಿಸು ಪಿಸು ಗುಸುಗುಸು ಕೇಳಿ ಬರ್ತಾ ಇತ್ತು. ಜೊತೆಗೆ ಈ ಬಗ್ಗೆ ತುಳು ನಿರ್ದೇಶಕರೊಬ್ಬರ ಜೊತೆ ಖುದ್ದು ಉಪೇಂದ್ರ ಅವರೇ ಮಾತುಕತೆಯನ್ನು ನಡೆಸಿದ್ರು. ಆದ್ರೆ ಇದಕ್ಕೆ ವಿರೋಧ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಉಪ್ಪಿಟ್ಟು ತುಳುವಿನ ಡಬ್ಬಿಂಗ್ಗೆ ಎಳ್ಳು ನೀರು ಬಿಡಲಾಯಿತು. ಅದರಂತೆ ಕನ್ನಡದ ಮಾಮುಟಿ ಅಂಗಡಿ ಚಿತ್ರವನ್ನು ತುಳುವಿನಲ್ಲಿ ಬಲೆ ಚಾಪರ್ಕ ಅನ್ನೋ ಟೈಟಲ್ ನಲ್ಲಿ ಬಿಡುಗಡೆ ಮಾಡೋ ಸಿದ್ಧತೆ ನಡೆದಿತ್ತು. ಆ ಬಳಿಕ ಏನಾಯ್ತೋ ಗೊತ್ತಿಲ್ಲ. ಬಲೆ ಚಾಪರ್ಕ ಬಿಡಿ, ಮಾಮುಟಿ ಅಂಗಡಿ ಏನಾಯ್ತೋ ಅನ್ನೋದೇ ದೊಡ್ಡ ಪ್ರಶ್ನಾರ್ಥಕವಾಯಿತು. ಇದೀಗ ಡಬ್ಬಿಂಗ್ ನಿಂದ ಕೋಸ್ಟಲ್ ವುಡ್ಗೆ ಏನಾದ್ರೂ ಸಮಸ್ಯೆ ಇದೆಯಾ ಅನ್ನೋ ಪ್ರಶ್ನೆ ಎಲ್ಲರಲ್ಲೂ ಮೂಡಬಹುದು. ಇದಕ್ಕೆ ಉತ್ತರ ಮುಂದಿದೆ ನೋಡಿ. ಡಬ್ಬಿಂಗ್ ನಿಂದ ಯಾವ ಭಾಷಾ ಚಿತ್ರಗಳಿಗೂ ತೊಂದರೆ ಇಲ್ಲ. ನಮ್ಮ ಭಾಷೆಯ ಚಿತ್ರದಲ್ಲಿ ಉತ್ತಮ ಕಂಟೆಂಟ್ ಇದ್ರೆ ನಮ್ಗ್ಯಾಕೆ ಭಯ? ಯಾವ ಡಬ್ಬಿಂಗ್ ಚಿತ್ರವು ಏನು ಮಾಡಲು ಸಾಧ್ಯವಿಲ್ಲ. ಹಾಗೆ ಇತರ ಇಂಡಸ್ಟ್ರಿಯತ್ತ ಕಣ್ಣಾಯಿಸಿ ಕೋಸ್ಟಲ್ ವುಡ್ ನತ್ತ ಒಮ್ಮೆ ನೋಡಿದ್ರೆ ಯಾವ ಇಂಡಸ್ಟ್ರಿಗೂ ಡಬ್ಬಿಂಗ್ ನಿಂದ ತೊಂದರೆಯಾದ್ರೂ ಕೋಸ್ಟಲ್ ವುಡ್ಗೆ ಎಳ್ಳಷ್ಟು ತೊಂದರೆ ಇಲ್ಲ. ಏಕೆಂದ್ರೆ ತುಳು ಚಿತ್ರಕ್ಕೆ ಅದರದ್ದೇ ಆದ ಪ್ರೇಕ್ಷಕ ವರ್ಗವೂ ಇದೆ. ಡಬ್ಬಿಂಗ್ ಚಿತ್ರವನ್ನು ನೋಡ್ತಾರೋ ಬಿಡ್ತಾರೋ ಸೆಕೆಂಡರಿ, ಆದ್ರೆ ತುಳು ಚಿತ್ರವನ್ನು ನೋಡಿಯೇ ನೋಡ್ತಾರೆ. ಅದೆಷ್ಟೋ ಮಂದಿ ಬೋಳಾರ್ ಕಾಪಿ ಕಾರ್ಡ್ ಪಾಟೀಲ್ ವಾಮಂಜೂರ್ ಅವರಿಗೋಸ್ಕರವೇ ಚಿತ್ರಮಂದಿರಕ್ಕೆ ಬರುವವರು ಇದ್ದಾರೆ. ಇಲ್ಲಿ ಯಾವುದೇ ಇಂಡಸ್ಟ್ರಿಯ ಟಾಪ್ ನಟರಿಗೆ ಬೆಲೆ ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ, ಆದ್ರೆ ತುಳು ನಟರಿಗೆ ಕೊಡುವ ಬೆಲೆಯಲ್ಲಿ ಎಳ್ಳಷ್ಟು ಕಡಿಮೆಯಾಗಲ್ಲ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ನವೆಂಬರ್ 20, 2014ರಂದು ಸುಚಿತ್ರಾ ಚಿತ್ರಮಂದಿರದಲ್ಲಿ ಮದಿಮೆ ತೆರೆ ಕಂಡಿತ್ತು. ಇದರ ಜೊತೆಗೆ ಬಾಕ್ಸ್ ಆಫೀಸ್ ಸುಲ್ತಾನ್, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಅಂಬರೀಷ ಸಿನಿಮಾ ಕೂಡ ಅದೇ ದಿನ ರೂಪವಾಣಿಯಲ್ಲಿ ರಾಜ್ಯಾದ್ಯಂತ ಏಕಕಾಲಕ್ಕೆ ಬಿಡುಗಡೆಯಾಗಿತ್ತು. ಆದ್ರೆ ಸ್ಟಾರ್ ಸಿನಿಮಾ ಅಂಬರೀಷ ಚಿತ್ರದಿಂದ ಮದಿಮೆಗೆ ಎಳ್ಳಷ್ಟು ತೊಂದರೆಯಾಗಿರಲಿಲ್ಲ. ಮದಿಮೆಗೆ ಬರುವ ಪ್ರೇಕ್ಷಕ ಚಿತ್ರಮಂದಿರದ ಮುಂದೆ ಹಾಜರಾಗಿ ನವ ವಧುವರರನ್ನು ಆಶೀರ್ವದಿಸಿದ್ದ. ಹಾಗೆ ಯಾವುದೇ ಪರಭಾಷಾ ಚಿತ್ರ ತುಳುವಿಗೆ ಡಬ್ಬಿಂಗ್ ಆದ್ರೂ ಕೋಸ್ಟಲ್ ವುಡ್ಗೆ ಯಾವುದೇ ತೊಂದರೆ ಇಲ್ಲ. ತುಳು ಸಿನಿಮಾ ನೋಡೋನು ನೋಡಿಯೇ ನೋಡ್ತಾನೆ. ಯಾವ ಸ್ಟಾರ್ ನ ಡಬ್ಬಿಂಗ್ ಚಿತ್ರ ತುಳು ಅವತರಣಿಕೆಯಲ್ಲಿ ತೆರೆ ಕಂಡ್ರು ಬೋಳಾರ್ ಕಾಪಿ ಕಾರ್ಡ್ ಅನ್ನು ನೋಡಲು ಜನರು ಬಂದೇ ಬರ್ತಾರೆ. ಈ ಬಗ್ಗೆ ನಿಮ್ಮ ಅನಿಸಿಕೆಯ ಜೊತೆಗೆ ತುಳುವಿಗೆ ಡಬ್ಬಿಂಗ್ ಬೇಕಾ ಬೇಡವಾ ಅನ್ನೋದನ್ನು ಕಾಮೆಂಟ್ ಬಾಕ್ಸ್ ನಲ್ಲಿ ಬರೆಯಿರಿ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಕೋಸ್ಟಲ್ ಕನ್ನಡ ಪೇಜ್ಗೆ ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ.